ಮನೆಗೆ ಸಿಡಿಲು ಬಡಿದು ಮನೆಯಲ್ಲಿ ಮಲಗಿದ್ದ ವೃದ್ಧೆಯೋರ್ವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾದ ಘಟನೆ ವಾಮದಪದವಿನ ಪಾಲೆದಮರ ಎಂಬಲ್ಲಿ ನಡೆದಿದೆ. ವಾಮದಪದವಿನ ಪಾಲೆದಮರ ಎಂಬಲ್ಲಿ ಕ್ಯಾನ್ಸರ್ ಪೀಡಿತ ಸತೀಶ್ ಶೇರಿಗಾರ್ ಎಂಬುವರ ಮನೆಗೆ ಸಿಡಿಲು ಅಪ್ಪಳಿಸಿದ್ದು ಮನೆಯ ವೈರಿಂಗ್ ಸಂಪೂರ್ಣ ಸುಟ್ಟು ಹೋಗಿದೆ. ಮಾತ್ರವಲ್ಲದೆ ಮನೆಯ ಗೋಡೆ ಬಿರುಕು ಬಿಟ್ಟಿದ್ದು ಸಂಪೂರ್ಣ ಮನೆಗೆ ಹಾನಿಯಾಗಿದೆ. ಇನ್ನು ಸಿಡಿಲಿನ ಅಬ್ಬರಿಗೆ ಮನೆಯಲ್ಲಿದ್ದ 5ರಲ್ಲಿ ಸತೀಶ್ ಅವರ ತಾಯಿ ವೃದ್ಧೆ ಬೇಬಿ ಅವರಿಗೆ ಗಾಯವಾಗಿದ್ದು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮನೆಯಲ್ಲಿ ಮಲಗಿದ್ದ ಸತೀಶ್ ಅಕ್ಕ ಶೋಭಾ, ತಮ್ಮ ಕಿಶೋರ್, ಇವರ ಪತ್ನಿ ಜಲಜಾಕ್ಷಿ, ಸತೀಶ್ ಅವರ ಮಗು ರಿಷಿಕಾ ಅವರು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ.